ಮಹಿಳಾ ದಿನವನ್ನು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತದೆ. ಮಹಿಳೆಯರ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ಕ್ಷೇತ್ರಗಳಲ್ಲಿನ ಸಾಧನೆ, ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸಂಭ್ರಮಿಸುವ ದಿನ ಇದಾಗಿದೆ. 2024ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಧ್ಯೇಯವಾಗಿದ್ದು, ಅದರಂತೆ ಸದರಿ ದಿನದ ಗುರಿಯ ಮಹಿಳೆಯರ ಸಾಧನೆಗಳನ್ನು ಪ್ರೋತ್ಸಾಹಿಸುವುದು ಮತ್ತು ಲಿಂಗ ಸಮಾನತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ನೀಡುವುದು ಈ ದಿನದ ಮೂಲ ಉದ್ದೇಶವಾಗಿರುತ್ತದೆ. ನಾನು ಹುಟ್ಟಿದಾಗ ಒಬ್ಬ ಹೆಂಗಸು ನನ್ನ ಕೈ ಹಿಡಿದುಕೊಂಡಳು. ಅವಳೇ ನನ್ನ ತಾಯಿ. ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ಒಂದು ಹೆಣ್ಣು ಮಗಳು ನನ್ನ ಜೋಪಾನ ಮಾಡಿ ನನ್ನ ಜೊತೆ ಆಟವಾಡುತ್ತಿದ್ದಳು. ಅವಳೇ ನನ್ನ ಅಮ್ಮ. ನಾನು ಶಾಲೆಗೆ ಹೋಗುವಾಗ ಒಬ್ಬ ಮಹಿಳೆ ನನಗೆ ಪಾಠ ಮಾಡಿ ನನ್ನ ಜೀವನ ರೂಪಿಸಿದಳು. ಅವರೇ ನಮ್ಮ ಗುರುಮಾತೆ. ನನ್ನನ್ನು ಪ್ರೀತಿ ಮಾಡುತ್ತಾ ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುವಳು ನನ್ನ ಧರ್ಮಪತ್ನಿ. ನನಗೆ ಕಷ್ಟ ಬಂದಾಗ ತನ್ನ ಕಷ್ಟವೆಂದು ಭಾವಿಸಿ ನನಗೆ ಸಮಾಧಾನ ಮಾಡುವವಳು ನನ್ನ ಮಗಳು. ನಾನು ಸತ್ತಾಗ ಮಲಗಲು ಜಾಗ ಕೊಡುವವಳು ನನ್ನ ಭೂಮಿಗಾಗಿ. ನೀವು ಪುರುಷರಾಗಿದ್ದಲ್ಲಿ ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ. ನೀವು ಮಹಿಳೆಯಾಗಿದ್ದಲ್ಲಿ ಇಂತಹ ಮಹಾತ್ಮದ ಗುಣದ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಿ ಎನ್ನುತ್ತಾ ಪ್ರತಿ ವ್ಯಕ್ತಿಯ ಯಶಸ್ಸಿನ ಹಿಂದಿರುವ ನಿಸ್ವಾರ್ಥ, ತ್ಯಾಗಮಯಿ, ಕ್ಷಮೆಯಾತರಿತೆ, ತಾಯಿ ಹೃದಯದ ಎಲ್ಲ ಮಹಿಳೆಯರಿಗೆ ಗೌರವಪೂರ್ವ ನಮನಗಳನ್ನು ಸಲ್ಲಿಸುತ್ತಾ ಜಯ ಜಯ ಗಣನಾಥ ಪಾರ್ವತಿ ನಂದನ ಶಂಕರ ಸುತನೇ ಗಣಗಳ ಅಧಿಪತಿ ಅಜ್ಞಾನವನಿಗೆ ಜ್ಞಾನವ ನೀಡುವ ವಿದ್ಯಾ ಗಣಪತಿ ವ್ಯಾಸರ ವಾಣಿಗೆ ಲೇಖನಿಯಾಗಿ ಭಾರತ ಬರೆದಿರುವೆ. ಸಾಸಿರ ನಾಮದ ಕೇಶವನಿಂದಲೇ ಪೂಜೆಯ ಪಡೆದಿರುವೆ. ಗಣಪತಿ ಪೂಜೆಯ ಪಡೆದಿರುವೆ. ಶ್ರೀಮುಖ ಗಣನಾಥ ಚಾಮರ ಕರ್ಣನೆ ಸಿಂಧೂರ ವರ್ಣನೆ ಜಯ ಜಯ ಗಣನಾಥ ಪಾಲಿಸು. ಜಯ ಜಯ ಗಣನಾಥ ಪಾಲಿಸು. ಜಯ ಜಯ ಗಣನಾಥ. ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ಪೊಂಜೋಲಿನ ಕೂಟೊರ್ದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 7 ತಾರೀಕು ಗುರುವಾರ ದಾನಿ ನಡತಂಡು. ಈ ಪೊರ್ತುಡು ಮಲ್ಲ ಬಿನ್ನೆರಾದು ದಾಕ ಹಾಲು ಒಕ್ಕೂಟದ ಗುರಿಕರೆರಾಯಿನ ಸುಚರಿತ ಶೆಟ್ಟಿ ಪಾಲ್ಪಡೆದಿತ್ತರು. ಅಂಚನೆ ವಿವೇಕ್ ಡಿ ವ್ಯವಸ್ಥಾಪಕ ನಿರ್ದೇಶಕರು, ಅಂಚನೆ ನಿರ್ದೇಶಕರ ನಕುಲಾಯಿನ ಪದ್ಮನಾಭ ಶೆಟ್ಟಿ ಅರ್ಕಜೆ, ಎಂ ಸುಧಾಕರ ಶೆಟ್ಟಿ, ಬಿ ಸುಧಾಕರ ರೈ, ಸುಭದ್ರ ರಾವ್, ಸವಿತಾ ಎನ್ ಶೆಟ್ಟಿ, ಸ್ಮಿತಾ ಆರ್ ಶೆಟ್ಟಿ ಪಾಲ್ಪಡೆದಿತ್ತರು. ಈ ಪೊರ್ತುಡು ಸಂಪನ್ಮೂಲ ವ್ಯಕ್ತಿಯಾದ ಡಾಕ್ಟರ್ ರವೀಲಾ ಶೇಖರ್ ಪಾಲ್ಪಡೆದಿತ್ತರು. ಸಹಾಯಕ ನಿಬಂಧಕರಾಯಿನ ತ್ರಿವೇಣಿ ರಾವ್, ಲೆಪ್ಪು ಬಿನ್ನೆರಾದ ರವಿರಾಜ ಉಡುಪ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರು, ರಾಮಕೃಷ್ಣ ಭಟ್ ವ್ಯವಸ್ಥಾಪಕರು, ಸೀನಪ್ಪ ವಿ ವ್ಯವಸ್ಥಾಪಕರು ಪಾಲ್ಪಡೆದಿತ್ತರು. ಈ ಕಜ್ಜೋಡು ಸಾಧಕಿ ಶಿಕ್ಷಕರಾಯಿನ ಯಕ್ಷರಂಗ ಕಲಾವಿದೆ ಸಾವಿತ್ರಿ ರಾವ್ ಅರೆಗ್ ಮಾನಾದಿಗೆ ನಡತಂಡು. ಕಜ್ಜೋದ ಸುಧಾರಿಕೆನು ಲತಾ ಡಿ ಸುವರ್ಣ ಮಲ್ತೆರು. ಬತ್ತಿ ಬಿನ್ನೆರನು ಜಾನೆಟ್ ರೋಸೋರಿಯೋ ಮೋಕೆಡು ಎದ್ಕೊಂಡಿರು. ಸುಗಿಪುನು ಶಕುಂತಲಾ ಎಸ್ ಮಲ್ತೆರು. ಬತ್ತಿ ಬಿನ್ನೆರನು ರತ್ನಾಕೆ ಎಸ್ ಮೋಕೆಡು ಸೊಲ್ಮ ಸಂದಾಯರು. ಸಿಬ್ಬಂದಿಗಳು ಮತ್ತು ಗುತ್ತಿಗೆ ನೌಕರರು ನಮ್ಮೊಟ್ಟಿಗಿದ್ದಾರೆ. ನಾವಿಬ್ಬರು ಜಂಟಿ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ.
ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಮನಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ಒಂದು ಕಾಲ ಇತ್ತು, ಮಹಿಳೆಯರು ಮನೆಯ ಒಳಗೆಗೆ ಮಾತ್ರ ಸೀಮಿತವಾಗಿದ್ದರು. ಆದರೆ ಈಗ ಹಾಗಲ್ಲ. ಮಹಿಳೆಯರು ಮನೆಯ ಒಳಗೆ ಮಾತ್ರವಲ್ಲ, ಮನೆಯ ಹೊರಗೆ ಬಂದು ಸಾಕಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ನಿದರ್ಶನಗಳು ಬೇಕಾದಷ್ಟು ಇವೆ. ಇಲ್ಲಿರುವಂತಹ MC ಮಾಡಿದವರು, ಸ್ವಾಗತ ಮಾಡಿದವರು, ಅವರನ್ನೆಲ್ಲ ನನಗೆ ನೋಡಿದಾಗ ಅದು 100ಕ್ಕೆ 100 ಸತ್ಯ ಎಂಬುದು ನನಗೆ ಗೊತ್ತಾಗ್ತಾ ಇದೆ. ಮತ್ತೆ ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ನಾನು ಶಿರವಾಗುತ್ತೇನೆ. ಯಾಕೆಂದರೆ ಇಲ್ಲಿರುವಂತಹ ಎಲ್ಲ ಮಹಿಳೆಯರು ಒಂದಲ್ಲ ಒಂದು ರೀತಿಯಲ್ಲಿ ಸಾಧನೆ ಮಾಡಿದವರೇ. ಯಾಕೆಂದರೆ ಅವರು ಮನೆಯಿಂದ ಹೊರಗೆ ಬಂದು ಇಲ್ಲಿ ಕಾರ್ಯಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಲ್ಲಿ ಸಮಾಜದಲ್ಲಿ ಬೆಳಕಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಸಂತೋಷವೇ. ನನ್ನ ಜೀವನ ಚರಿತ್ರೆಯನ್ನು ಹೇಳುವುದಾದರೆ, ಇಲ್ಲಿ ಸುಭದ್ರಾ ಅವರಿದ್ದಾರೆ, ಅವರ ಪರಿಚಯಕ್ಕೆ ಇರುವುದು. ಅವರ ತಂದೆ ನಮ್ಮ ಕುಟುಂಬದವರು. ನನ್ನ ಬೆಳವಣಿಗೆಗೆ ಕಾರಣದಲ್ಲಿ ಅವರು ಒಬ್ಬರು. ಸ್ವಲ್ಪ ನನ್ನ ವಿಚಾರವನ್ನು ಚೂರು ಹೇಳ್ತೇನೆ. ಯಾಕೆಂದರೆ ಬೆಳಿಬೇಕು ಅಂದರೆ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ಜನರ ಸಹಕಾರ ಇರ್ತದೆ. ಪ್ರತಿಭೆ ಇದ್ರೆ ಸಾಕು. ಆ ಪ್ರತಿಭೆಯ ಜೊತೆಯಲ್ಲಿ ಪರಿಶ್ರಮ, ಪ್ರೋತ್ಸಾಹ ಎಲ್ಲ ಬೇಕಾಗ್ತದೆ. ಹೆತ್ತವರ ಪ್ರೋತ್ಸಾಹ, ಗಂಡನ ಪ್ರೋತ್ಸಾಹ, ಅತ್ತೆ ಮಾವನ ಪ್ರೋತ್ಸಾಹ ಎಲ್ಲ ಬೇಕಾಗ್ತದೆ. ಹಾಗೆ ಅವರ ಒಂದು ವಿಚಾರವನ್ನು ನಾನು ಹೇಳ್ತೇನೆ. ಸುಭದ್ರನ ತಂದೆಯವರು ನಮ್ಮ ಕುಟುಂಬದವರಾಗಿ ಪಣಪುರದಲ್ಲಿದ್ದರು. ಅವರಿಂದ ನಾನು ಸಾಕಷ್ಟು ಪ್ರಯೋಜನವನ್ನು ಪಡ್ಕೊಂಡಿದ್ದೇನೆ. ಪಣಪುರ ಶಾಲೆಯಲ್ಲಿ ನಾವು ಕಲಿತಿರುವಾಗ ನಮಗೆ ಪ್ರತಿ ತಿಂಗಳ ಹಬ್ಬ ಅಂತ ಕಾರ್ಯಕ್ರಮ ಇತ್ತು. ಅದರಲ್ಲಿ ನಾವೇ ನಾಟಕ ಮಾಡೋದು, ಮಕ್ಕಳು, ಈ ಹಳ್ಳಿ ನಮ್ಮದು, ನಾವೇ ನಾಟಕ ಮಾಡುವುದು ಎಲ್ಲ ಮಾಡ್ತಾ ಇದ್ವಿ. ಅವರ ಮನೆಗೆ ಹೋಗಿ ಅವ್ರು ನಿಜವಾಗಿ ಒಬ್ಬರು ಪ್ರತಿಭಾವಂತ ಮಾಡ್ತಾ ಇದ್ದವರು. ಅವರ ಮನೆಗೆ ಹೋಗಿ ನಮಗೆ ಬೇಕಾದ ಪದ್ಯಗಳನ್ನು ನಾವು ಬರೆದುಕೊಂಡು ಬಂದು ಅದಕ್ಕೆ ರಾಗ ಹಾಕಿ ಡಾನ್ಸ್ ಮಾಡ್ತಾ ಇದ್ರು. ಅವರು ಯಾವ ಸಮಯ ಹೋದ್ರು ಸಹ ನಮಗೆ ಬೇಕಾದನ್ನೆಲ್ಲ ಕಲಿಸಿಕೊಡ್ತಾ ಇದ್ರು. ನಾನು ಅವರ ಜೊತೆಯಲ್ಲಿ ಶಾಲೆಗೆ ಹೋಗುವಾಗ ಸೈಕಲ್ ಕುತ್ಕೊಂಡು ಹೋಗ್ತಾ ಇದ್ದೆ. ಇನ್ನು ನಾನು ವಿದ್ಯಾಲಯದಲ್ಲಿ ಕಲೀಲಿಕ್ಕೆ ಹೋದಾಗ ಅಲ್ಲಿ ನಮಗೆ ಡಿಬೇಟ್ ಕ್ಲಾಸ್ ಅಂತ ಇತ್ತು. ಪ್ರತಿ ಶನಿವಾರ ಡಿಬೇಟ್ ಕ್ಲಾಸ್. ಭಾಷಣ ಮಾಡಿದ್ರು ನಮಗೆ. ಭಾಷಣ ಮಾಡಿದ್ದಾಗ ನಾವು ಅವರ ಮನೆಗೆ ಹೋಗಿ ಅವರ ಹತ್ರ ನಮಗೊಂದು ಭಾಷಣ ಬರೆದು ಕೊಡಿ ಅಂತ ಹೇಳ್ತಾ ಇದ್ವಿ. ಎಷ್ಟು ಅಂತ ಹೇಳಿದ್ರೆ ಭಾಷಣ ಬರೆದು ಕೊಡೋದು ಮಾತ್ರ ಅಲ್ಲ, ರಾತ್ರಿಯಲ್ಲಿ ಕುಳಿಸೋದಿಲ್ಲದಿದ್ರೆ ರಾತ್ರಿಯಲ್ಲಿ ಬಂದು ನಮಗೆ ಹೇಗೆ ಭಾಷಣ ಮಾಡಬೇಕು ಎಂಬುದನ್ನು ಹೇಳಿಕೊಟ್ಟವರು ಅವರ ತಂದೆ. ಇನ್ನು ನಾನು ಶಿಕ್ಷಕಿಯಾಗಿ ವಿದ್ಯಾಲಯದಲ್ಲಿ ಸೇರಿದಾಗ ಅಲ್ಲಿ ಸಹ ನನಗೆ ಅವರು ಸೀನಿಯರ್ ಆಗಿದ್ರು. ಅಲ್ಲಿ ಸಹ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವರಿಂದಲೇ ನಾನು ಕೆಲವು ಹಾಡುಗಳನ್ನೆಲ್ಲ ಕಲಿತು ಕಾಂಪಿಟಿಷನ್ ಅಲ್ಲಿ ಪ್ರೈಸ್ ಪಡೆದಿದ್ದೇನೆ. ಅದಕ್ಕೆ ಕಾರಣರು ಅವರು. ಆಮೇಲೆ ಅನಂತರ ನಾನು ಪುಸ್ತಕಗಳನ್ನು ಪ್ರಕಟ ಮಾಡಿದಾಗ ಆ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದು ಅದನ್ನು ವಿಮರ್ಶೆ ಮಾಡಿ ಅದನ್ನು ಪ್ರೋತ್ಸಾಹಿಸಿದವರು ಅವಳ ತಂದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಯಾರಿಂದೆಲ್ಲ ಸಹಾಯ ಪಡಿತೇವೆ ಅವರನ್ನೆಲ್ಲ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಯಕ್ಷಗಾನದಲ್ಲಿಯೂ ಹಾಗೆ ನಿಮಗೆ ಮೋಟಿವೇಟ್ ಆಗಬೇಕು. ಎಷ್ಟೋ ಮಂದಿ ರಿಟೈರ್ಡ್ ಆಗ್ತಾರೆ ಹೇಳ್ತಾರೆ, ರಿಟೈರ್ಡ್ ಆಗಿ ಜೀವನ ಮುಗಿಯಿತು ನಮ್ಮದು, ಇನ್ನೇನು ಮಾಡಲಿಕ್ಕಿಲ್ಲ ನಾವು ಅಂತ ಹೇಳಿ. ಹಾಗಲ್ಲ. ರಿಟೈರ್ಡ್ ನಮಗೆ ವೃತ್ತಿಗೆ ಆಗಿರಬಹುದು, ಆದರೆ ಮನಸ್ಸಿಗೆ ರಿಟೈರ್ಡ್ ಆಗಬಾರ್ದು. ಮನಸ್ಸು ನಾವು ಮೊದಲಿಂದ ಮತ್ತೆ ರೀಟೈರ್ಡ್ ಅಂದರೆ ಹೊಸ ಟೈರ್ ಹಾಕಿದ್ದಾರೆ. ಹೊಸ ಹಳೆಯ ಟೈರನ್ನು ತೆಗೆದು ಹೊಸ ಟೈರ್ ಹಾಕಿದ ಹಾಗೆ ರೀಟೈರ್ ಮಾಡಬೇಕು ನಾವು. ಹಾಗೇನಾಗ್ತದೆ, ನಮಗೆ ಮುಪ್ಪು ಬರುವುದೇ ಇಲ್ಲ. ನಾವು ಯುವಕರಾಗಿ ಇರ್ತೇವೆ, ಚಟುವಟಿಕೆಯಿಂದ ಇರ್ತೇವೆ, ಆರೋಗ್ಯವಂತರಾಗಿ ಇರ್ತೇವೆ. ಹಾಗೆಯೇ ಇಲ್ಲಿ ಎಲ್ಲರೂ ಯಾರಾದರೂ ರಿಟೈರ್ಡ್ ಆಗುವ ಅಥವಾ ಕೆಲವರೆಲ್ಲ ಇದ್ದಾರೆ, ಎಂತ ಮಾಡಲಿಕ್ಕಾಗ್ತದೆ ನಮ್ಮಿಂದ ಅಂತ ಹೇಳಿಕೊಂಡು ಹಾಗೆ ಹಿಂದುಳಿಬಾರದು. ಅವಕಾಶ ಸಿಕ್ಕಿದಾಗ
ಯಕ್ಷಗಾನವನ್ನ ಕಲಿಯಲಿಕ್ಕೆ ಹೋಗಿದ್ದು ಹೌದು. ಅಭ್ಯಾಸ ಮಾಡೋದಿದ್ರೆ ಯಾವಾಗ ಸಹ ಕಲಿಬೋದು. ಈಗ ಕೆಲವು ಹೇಳ್ತಾರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ನಮ್ಗೆ ಏನ್ ಮಾಡೋದು, ನೃತ್ಯ ಕಲೀಲಿಕ್ಕೆ ಸಂಗೀತ ಕಲೀಲಿಕ್ಕೆ ಎಲ್ಲ ಅವಕಾಶ ಇಲ್ಲ, ಯಾರು ಹೇಳಿಕೊಡೋದಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ನಮಗೂ ಅದೇ ಸ್ಥಿತಿ ಇತ್ತು. ನಾವು ಚಿಕ್ಕವರಾಗಿರುವಾಗ ನಮ್ಗೆ ಯಾರು ಹೇಳಿಕೊಡೋದೇ ಇಲ್ಲ. ಸಂಗೀತ ಆಗಿ ಕ್ಲಾಸಿಗೆ ಹೋಗಿ ಕಲೀಲಿಕ್ಕೆ ಅವಕಾಶವೂ ಇರಲಿಲ್ಲ, ಕಲಿಯೂ ಇಲ್ಲ. ಆದರೆ ಆ ತುಡಿತ ಉಂಟಲ್ಲ, ಯಕ್ಷಗಾನ ಕಲಿಬೇಕು, ನಾಟಕ ಮಾಡಬೇಕು ಅಂತ ಆ ತುಡಿತಕ್ಕನುಗುಣವಾಗಿ 66ನೇ ವರ್ಷದಲ್ಲಿ ಸುಮಂಗಲ ರತ್ನಾಕರ್ ಅಂತೇಳಿ ಅವರು ನಮಗೆ ಪ್ರೋತ್ಸಾಹ ಕೊಟ್ಟರು. ಸೊ ಅವರ ಒಟ್ಟಿಗೆ ಸೇರಿಕೊಂಡು ಯಕ್ಷಗಾನವನ್ನು ಅಭ್ಯಾಸ ಮಾಡಿ ವೇಷ ಹಾಕಿ, ಅದು ದೇವೇಂದ್ರ, ಸತ್ರಾಜಿತ ಮೊದಲಾದಂತಹ ದೊಡ್ಡ ದೊಡ್ಡ ವೇಷಗಳನ್ನು ಮಾಡಿ ಅದರಲ್ಲಿ ನಾನು ಯಶಸ್ಸನ್ನು ಕಂಡಿದ್ದೇನೆ. ಅದರ ಕಾರಣ ನಾವು ನಿರಾಶರಾಗಬಾರದು, ಸದಾ ಉತ್ಸಾಹಿಗಳಾಗಿರಬೇಕು. ನಮಗೆ ಸಿಕ್ಕಿದಂತಹ ಅವಕಾಶಗಳನ್ನ ನಾವು ಉಪಯೋಗಿಸಿಕೊಳ್ಳಬೇಕು. ಇನ್ನು ಆಗ ನಮ್ಮಲ್ಲಿ ನಮ್ಮಲ್ಲಿ ಇದೆ ಅದು, ನಾನೆಂತ ಹೋಗುದು, ನೀನು ಹೋಗ ಅಂತ. ಹಾಗಲ್ಲ, ನಾವು ಮುಂದೆ ಬರಬೇಕಾದರೆ ಅಂತಹ ಅವಕಾಶ ಸಿಕ್ಕಿದಾಗ ಫಸ್ಟ್ ಬರಬೇಕು. ನಾನು ಹೋಗ್ತೇನೆ, ನಾನು ಭಾಷಣ ಮಾಡ್ತೇನೆ, ನಾನು ಪದ್ಯ ಹೇಳ್ತೇನೆ ಅಂತೇಳಿ ಮುಂದೆ ಬರಬೇಕು. ಮುಂದೆ ಬಂದಾಗ ನಿಮ್ಮ ಪ್ರತಿಭೆ, ನಿಮ್ಮ ಏನು ವಿಶೇಷ ಗುಣಗಳಿವೆ ಅದು ಎಲ್ಲಿ ಗೊತ್ತಾಗ್ತದೆ. ಆಗ ನಿಮಗೆ ಕಲಿತಾರೆ ಎಲ್ಲರೂ. ಒಟ್ಟನ್ನು ಮಾಡಿ ಪದ್ಯ ಹೇಳ್ತಾರೆ, ಒಟ್ಟನ್ನು ಮಾಡಿ ಭಾಷಣ ಮಾಡ್ತಾರೆ, ಕಲಿತಾರೆ. ಹಾಗೆ ನಿಮಗೆ ಅವಕಾಶವನ್ನ ನೀವಾಗಿ ರೂಪಿಸಿಕೊಂಡು ಹೋಗಬೇಕು. ಆಗ ನಿಮಗೆ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಈಗ ಮಹಿಳೆಯರು ಹಿಂದೆ ಇದ್ದಾರೆ ಅಂತ ಹೇಳಬೇಕಾಗಿಲ್ಲ. ಏನು ಗಗನಯಾನಕ್ಕೆ ಹೋಗಿದ್ದಾರೆ, ಅದಕ್ಕಾಗಿ ಯಾವ ಕ್ಷೇತ್ರವನ್ನು ಬಿಟ್ಟಿದ್ದಾರೆ ಮಹಿಳೆಯರು? ಇಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ತಾವು ಮುಂದೆ ಇದ್ದೇವೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅದರ ಕಾರಣ ನೀವೆಲ್ಲರೂ ಸಹ ಸಾಧನೆ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಸಹ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಿ. ಗಂಡಸರು ಇದ್ದಾರೆ, ಯಕ್ಷಗಾನ ಮಾಡಬೇಕಾದ್ರೆ ನಮಗೆ ಗಂಡಸರ ಸಹಾಯ ಬೇಕು. ಅವರು ಹೋಗೋದು ಬೇಡ ಹೇಳಿದ್ರೆ ನಮ್ಗೆ ಹೋಗೋಕ್ಕಾಗಲ್ಲ. ಗಂಡಸರಿಗಾದ್ರೆ ಹೋಗ್ಬೋದು, ನಮ್ಮನ್ನು ಕೇಳಬೇಕಾಗಿಲ್ಲ. ನಾನು ಹೋಗ್ತೇನೆ ನಾಟಕಕ್ಕೆ, ನಾನು ಯಕ್ಷಗಾನಕ್ಕೆ ಹೋಗ್ತೇನೆ, ಆಯ್ತಪ್ಪ ನಮ್ಮ ಮಾತು ಯಾಕೆ ಕೇಳ್ತಾರೆ, ಹೋಗ್ತಾರೆ. ಆದರೆ ನಮಗೆ ಹೆಂಗಸರಿಗೆ ಅವರ ಒಪ್ಪಿಗೆ ಬೇಕು. ಎಷ್ಟೋ ಮಂದಿ ಪ್ರತಿಭಾವಂತ ಮಹಿಳೆಯರನ್ನು ನಾನು ನೋಡಿದ್ದೇನೆ, ನನಗೆ ಗಂಡ ಬಿಡುತ್ತಿಲ್ಲ. ಈ ಮಾತು ಇಲ್ಲಿ ಗಂಡಸರು ಇದ್ದಾರೆ, ಅದರ ಕಾರಣ ಅವರಿಗೆ ನಾನು ಹೇಳ್ತಾ ಇದ್ದೇನೆ. ನೀವಲ್ಲ, ನಿಮ್ಮ ಹೇಳ್ತೇವಲ್ಲ, ಸಮಾಜದಲ್ಲಿ ಆ ರೀತಿ ಇದೆ. ಅಂದ್ರೆ ಹೆಣ್ಣು ನಾಟಕಕ್ಕೆ ಹೋಗ್ತೇನೆ, ಯಕ್ಷಗಾನಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಬೇಡ ಅಂತ ಹೇಳುವ ಎಷ್ಟೋ ಮಂದಿ ಗಂಡಸರು ಇದ್ದಾರೆ. ಆದ ಕಾರಣ ನನ್ನ ಗಂಡಸರಲ್ಲಿ ಸಹ ನನ್ನ ಒಂದು ವಿನಂತಿ, ಹೆಣ್ಮಕ್ಕಳಲ್ಲಿ ಹೆಂಗಸರಲ್ಲಿ ಏನಾದರೂ ಪ್ರತಿಭೆ ಇದ್ರೆ ಆ ಪ್ರತಿಭೆಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿಕೊಂಡು ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ನನ್ನನ್ನು ಗೌರವಿಸುವುದಕ್ಕಾಗಿ ನನ್ನ ಪ್ರಣಾಮಗಳನ್ನ, ಕೃತಜ್ಞತೆಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನ ಹೇಳಿಸಿ. ಸಹೋದರಿಯಾಗಿ, ಹೆಂಡತಿಯಾಗಿ, ಬೇರೆ ಬೇರೆ ರೀತಿಯ ಮಗಳಾಗಿ ಹೆಣ್ಮಕ್ಕಳ ಸಾಧನೆಯಿಂದ ನಾವೆಲ್ಲ ಹೇಗೆ ಬೆಳೆಯುತ್ತೇವೆ ಅನ್ನೋದನ್ನು ಹೇಳಬೇಕಾಗ್ತದೆ. ನನ್ನ ತಾಯಿಯಿಂದಲೇ ನಾನು ಕೃಷಿಯನ್ನ, ಹೈನುಗಾರಿಕೆಯನ್ನ ಕಲಿತು ಊರಿನಲ್ಲಿ ನಾಯಕತ್ವಗಳನ್ನು ಕೂಡ ಕಲಿತಿದ್ದೆ. ನನ್ನ ತಂದೆ ಸ್ವಂತ ಶಾಲೆಯ ಶಿಕ್ಷಕರಾಗಿ, ಆ ನಂತರ ನಾನು ಮದುವೆಯಾದ ನಂತರ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಹಾಗೆ ನನ್ನ ಹೆಂಡತಿ ಮದುವೆಯಾದ ನಂತರ ನಾನೇ ಹೇಳಿದ್ದು, ನನ್ನ 2 ಏನು ಹುದ್ದೆ ಮಾಡಿದೆ ಅದನ್ನು ನೀನು ನಿಭಾಯಿಸಬೇಕಂತೆ. ಬಹುಶಃ ಇವತ್ತೇ 66 ವರ್ಷದ ಶ್ರೀಮತಿ ಸಾವಿತ್ರಿ ನಾಯಕರು ಏನು ಸಾಧನೆ ಮಾಡಿದ್ದಾರೆ. ನನ್ನ ಹೆಂಡತಿ ಅಧ್ಯಕ್ಷೆಯಾಗಿ, ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನನ್ನ ಮಗಳು ಯಕ್ಷಗಾನ ಕಲಿಯುತ್ತಾ ಇದ್ದಾರೆ. ಬಹುಶಃ ಅವರ ಸಾಧನೆಯನ್ನ ಸ್ವಲ್ಪಷ್ಟೇ ನಾವು ಮಾಡ್ತೇವೆ. ಒಂದು ಕಡೆಯಲ್ಲಿ ಬಹುಶಃ ನಮ್ಮ ದೇಶದ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆ ಸ್ತ್ರೀಯರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇತ್ತು. ಮತ್ತೆ ಬೇರೆ ಬೇರೆ ಕಾರಣಕ್ಕೆ ಸ್ವಲ್ಪ ಮಹಿಳೆಯರ ಪರವಾದಂಥ ಒಂದು ರೀತಿಯ ಪ್ರತಿಕೂಲ ಸ್ಥಿತಿ ಇತ್ತು. ಆದರೆ ಇವತ್ತು ಸುಭದ್ರವಾದ, ಸದೃಢವಾದ ಸಂವಿಧಾನ ಇದೆ. ಎಲ್ಲ ಮಹಿಳೆಯರಿಗೂ ಸಮಾನವಾದಂಥ ಅವಕಾಶಗಳಿದೆ. ಮಹಿಳೆಯರು ತಮ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಾ ಬೆಳೆಯಬೇಕು ಅನ್ನುವಂಥ ಒಂದು ವ್ಯವಸ್ಥೆಗೆ ನಾವೆಲ್ಲ ಕೈ ಜೋಡಿಸಬೇಕು.
ಇವತ್ತು ನನ್ನ ಊರಿನಲ್ಲಿ 2-3 ಗ್ರಾಮಗಳಲ್ಲಿ ನಾನು ನೋಡ್ತೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು ಮಹಿಳೆಯರು, ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಕೂಡ ಮಹಿಳೆಯರು. 5-6 ಕಡೆಯಲ್ಲಿ ನನ್ನ ಊರಿನಲ್ಲಿ ನೋಡ್ತಾ ಇದ್ದೇನೆ ನಮ್ಮ ಮಹಿಳೆಯರ ಸಾಧನೆಗಳನ್ನು, ಆಶಾ ಕಾರ್ಯಕರ್ತರನ್ನ ಕೆಳ ಹಂತದಲ್ಲಿ ನೋಡುವುದಾದ್ರೆ ತಳ ಹಂತದಲ್ಲಿ ಎಲ್ಲ ಆಶಾ ಕಾರ್ಯಕರ್ತರು ಮಹಿಳೆಯರು ಬೇರೆ ಬೇರೆ ಸಾಧನೆಯನ್ನು ಮಾಡ್ತಾರೆ. ನಮ್ಮ ಸೊಸೈಟಿಗಳಲ್ಲೂ ಕೂಡ ಹಾಲಾಗುವ ಮಹಿಳೆಯರು, ಸಿಬ್ಬಂದಿಗಳು ಮಹಿಳೆಯರು, ಕಾರ್ಯದರ್ಶಿಗಳು ಮಹಿಳೆಯರು. ನಮ್ಮ ಇವುಗಳಲ್ಲಿ ಸುಚಿತ್ರ ನೋಡ್ತಾ ಇದ್ದಾರೆ. ನನ್ನ ಹತ್ತಿರದಿಂದ ಬೇರೆ ಬೇರೆ, ಯಾಕಂದ್ರೆ ಜವಾಬ್ದಾರಿಯ ಕೆಲಸ ಇವು ಎಷ್ಟು ಕಷ್ಟ ಇದೆ ನಮ್ಗೆ ಗೊತ್ತಿದೆ. ಆದರೆ ನಮ್ಮೆಲ್ಲ ಇವುಗಳ ಹತ್ರ ನಾನು ಮಾತಾಡುವಾಗ ಯಾವತ್ತೂ ಅವರು ತಾಳ್ಮೆ ಕಲ್ಕೊಂಡು ಮಾತಾಡಲಿಲ್ಲ. ನಾನು ನೋಡ್ತಾ ಇದ್ದೇನೆ ಇಲ್ಲಿ ನಿಮ್ಮೆಲ್ಲ ಸಾಧನೆಗಳನ್ನ ನಾನು ನೋಡ್ತಾ ಇದ್ದೇನೆ. ನಿನ್ನೆ ಮತ್ತೆ ಇವತ್ತು ಗೀತಾ ಶಿಬಿರಲ್ಲಿ ಬನ್ನಿ ಅಂತ ಹೇಳಿದ್ರು. ಇದು ಎಲ್ರಿಗೂ ಆಗ್ತದೆ, ಜಾನೆಟ್ಗೂ ಆಗ್ತದೆ, ಉಳಿದವರಿಗೆ ಆಗ್ತದೆ. ಪ್ರತಿಯೊಬ್ಬರಲ್ಲೂ ನಮ್ಮ ಇವರು ಹೇಳಿದಾಗೆ ಇವತ್ತಿನ ಮುಖ್ಯ ಅತಿಥಿ ಅನನ್ಯವಾದಂತಹ ಪ್ರತಿಭೆಗಳಿದೆ. ಅಲ್ಲಿ ಸೌಜನ್ಯ ಕೂತಿದ್ದಾರೆ. ನಾನು 16 ಸಲ ಡಾಕ್ಟರ್ ಉಡುಪರಿಗೆ ಮತ್ತು ನನಗೆ ಜಗಳ ಆಗ್ತದೆ, ಕಾರಣ ಇಲ್ಲಿ ಹೇಳುವುದಿಲ್ಲ. ಹಾಗಾಗಿ ಸೌಜನ್ಯನ ಮನೆಗೆ ಹೋಗಿ ಯೋಚನೆ ಮಾಡ್ತೇನೆ, ನಾನು ತಪ್ಪು ಮಾಡಿದ್ದೇನೆ, 3 ಸಲ ಕರಿತೇನೆ ಮೇಲೆ ಅಂತೇಳಿ. ಆದರೆ ಒಬ್ಬ ದಿವಸ ಅವರ ಮುಖದಲ್ಲಿ ಯಾವುದೇ ಒಂದು ರೀತಿಯ ಬೇಸರದ ಭಾವನೆ ಇರಲಿಲ್ಲ. ಬಹುಶಃ ಆತ್ಮವಿಶ್ವಾಸದಿಂದ ಕ್ಷಣಕ್ಕೂ ಹೆಜ್ಜೆಯನ್ನು ಹಾಕಿದ್ರೆ ಮಹಿಳೆ ಏನನ್ನೂ ಸಾಧಿಸಬಲ್ಲರು. ಅದರೊಟ್ಟಿಗೆ ಬಹುಶಃ ಪ್ರತಿಕೂಲ ಪರಿಸ್ಥಿತಿ ಇದೆ, ಬೇರೆ ಬೇರೆ ಕಾರಣ ಇರ್ಬೋದು, ಆದರೆ ಅದನ್ನು ಮೆಟ್ಟಿ ನಿಲ್ಲುವಂತ ಶಕ್ತಿ ಕೂಡ ಮಹಿಳೆಯರಿಗಿದೆ. ಇವತ್ತು ನಾನು ಬೆಳಿಗ್ಗೆ ಮೂಡಬಿದ್ರೆಯಲ್ಲಿ ಬರುವಾಗ 106 ವರ್ಷದ ಒಂದು ಜನ್ಮದಿನದ ಶುಭಾಶಯ ದೊಡ್ಡ ಫೋಟೋ ಇಂದಿರಾ ಗಾಂಧಿ ಅವರದ್ದು. ಒಂದು ಕಾಲದಲ್ಲಿ ಈ ದೇಶದಲ್ಲಿ ಒಂದು ದೊಡ್ಡ ದೇಶದ ಪ್ರಧಾನಿಯಾಗಿ ಮಾಡಿದಂತಹ ಸಾಧನೆಯನ್ನು ನಾವು ನೆನಪು ಮಾಡಬೇಕು. ಬಹುಶಃ ಆ ಒಂದು ಸ್ಫೂರ್ತಿ ಇವತ್ತಿನ ಈ ದೇಶದ ಪ್ರಧಾನಿ ಅಥವಾ ಇನ್ನಿತರ ಜನಪ್ರತಿನಿಧಿಗಳು ಇದೆ. ಯಾಕಂತೇಳಿ ಹೇಳ್ತಾರೆ ಅಂತೇಳಿ ಇಂದಿರಾ ಗಾಂಧಿ ಅವರನ್ನ ಬುಕ್ಕಿನ ಮಹಿಳೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕಂತೇಳಿ ಅಂತ ಪ್ರತಿಭೆ ಇತ್ತು. ಈ ದೇಶಕ್ಕಾಗಿ ನಾನು ಮಹಿಳೆಯಾಗಿ ನನ್ನ ಆತ್ಮವಿಶ್ವಾಸದ ಬದುಕಿನಿಂದ ಪ್ರತಿಯೊಂದು ಜನಕ್ಕೂ, ಪ್ರತಿ ಸಮುದಾಯದ ಜನಕ್ಕೂ ಶಕ್ತಿ ಕೊಡಬೇಕು ಅನ್ನುವಂಥ ಸ್ಪಷ್ಟ ಉದ್ದೇಶದಿಂದ ಬಹುಶಃ ಇವತ್ತು ಕೂಡ ಈ ದೇಶದ ಪ್ರಧಾನಿಯನ್ನು ನಾವು ಗೌರವಿಸ್ತೇವೆ. ಇಂಥದ್ದು 106 ಜನ ಇದ್ದಾರೆ, ನಾನು ಅದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನಿಮ್ಮ ಸಾಧನೆ ಅದು ಸಕಾರಾತ್ಮಕವಾಗಿರಲಿ. ನಿಮ್ಮ ಏನು ಇವತ್ತು ಶಿಕ್ಷಕಿಯಾಗಿ ಇವತ್ತಿನ ಅತಿಥಿ ಹೇಳಿದ ಹಾಗೆ ನಾನು ಕೂಡ ನನ್ನ ಕಾಲೇಜಿನ ದಿನಗಳ ತನಕ ಉಪನ್ಯಾಸಕರಿಂದ ಹೆಚ್ಚು ಶಿಕ್ಷಕಿಯರಿಂದ ಉಪನ್ಯಾಸಕರಿಂದ ಕಲಿತಿದ್ದೇನೆ. ತಿಂಗಳ ಹಬ್ಬ ಅಂತ ಹೇಳಿದಾಗ ನನ್ನೊಂದು ನೆನಪಾಯಿತು. ನನ್ನ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಕಸ್ತೂರಿ ಟೀಚರ್ ತಿಂಗಳ ಹಬ್ಬದಲ್ಲಿ ಬೇರೆ ಬೇರೆ ಚಟುವಟಿಕೆ ಮಾಡುವಾಗ ಪ್ರೋತ್ಸಾಹ ಮಾಡ್ತಾ ಇದ್ರು. ಅದರಿಂದಲೇ ನಾವು ಬೆಳೆದಿದ್ದೇವೆ. ಬಹುಶಃ ಪ್ರತಿಯೊಬ್ಬನು ಕೂಡ, ಅದು ಕೂಡ ನಮ್ಮ ಸಮಾಜ, ಸುಧಾಕರ್ ಮತ್ತೆ ಅಕ್ಕಜಿಯವರು ಸವಿತಾ ಇದ್ದಾರೆ. ನಮ್ಮ ಒಂದು ಸಮಾಜ ಹೀಗೆ ಅಂತ ಹೇಳಿದ್ರೆ ಮಾತೃ ಪ್ರಧಾನವಾದ ಸಮಾಜ. ಪ್ರತಿ ಮನೆಯಲ್ಲೂ ಕೂಡ ಆ ಮಾತೆಗೆ, ತಾಯಿಗೆ, ತಂದೆಗಿಂತಲೂ ಹೆಚ್ಚು, ಒಂದ್ ಕಡೆ ತಂದೆಯ ಮೇಲೆ ಗೌರವ ಇರ್ಬೋದು, ಅದಕ್ಕಿಂತಲೂ ಹೆಚ್ಚು ಮಹಿಳೆಯರ ಗೌರವ. ಅವರದ್ದೇ ಆದಂತಹ ಒಂದು ಕುಟುಂಬದ ಒಂದು ಮೇಲ್ವಿಚಾರಣೆಯಲ್ಲಿ ನಾವೆಲ್ಲ ಬೆಳೆದು ಬಂದಿದ್ದೇವೆ. ಆದರೆ ಸಹಜವಾಗಿ ಮಹಿಳೆಯರಿಗೆ ಬೇರೆ ಬೇರೆ ಸಮಸ್ಯೆಗಳು ಇದೆ. ಆದರೆ ಸಮಾಜ ಯಾವತ್ತೂ ಒಂದು ಉತ್ತಮವಾದ ಸಮಾಜವಾಗಿ, ಆರೋಗ್ಯಪೂರ್ಣ ವ್ಯವಸ್ಥೆ ಪ್ರತಿ ಕುಟುಂಬದಲ್ಲಿ ಉಳಿಯಬೇಕಿದ್ರೆ ಸಾಧಕ ಮಹಿಳೆ ಬೇಕು, ಸೃಜನಶೀಲ ಮಹಿಳೆ ಬೇಕು, ಜ್ಞಾನವನ್ನ, ಕೌಶಲ್ಯವನ್ನ ಮತ್ತೊಬ್ಬರಿಗೆ ಕಲಿಸುತ್ತಾ ಬದುಕು ಕಟ್ಟುವ ಮಹಿಳೆ ಬೇಕು. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು. ಇವತ್ತು ಅವಿಭಜಿತ ಜಿಲ್ಲೆಯ ಏನು ಹೈನುಗಾರಿಕಾ ಕ್ಷೇತ್ರ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಇದೆ. ನಮ್ಮ ಗಂಡಸು ಅಧಿಕಾರಿಯಷ್ಟೇ ಮಹಿಳೆಯರು ಅದಕ್ಕಿಂತ ಹೆಚ್ಚು ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಜವಾಬ್ದಾರಿ ವಿಶೇಷವಾಗಿದೆ. ಈ ಕ್ಷೇತ್ರವನ್ನ ಬೆಳೆಸಿ ಹೇಳಿದ್ರು ಜಾನೆಟ್ ಅವರು, ಹೈನುಗಾರರಾಗಿ, ರೈತರಾಗಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಕಟ್ಟಕಡೆಯ ಒಂದು ಸಮಾಜದ ಹೆಣ್ಮಗಳು ಕೂಡ ಆರ್ಥಿಕವಾದ ಸ್ವಾವಲಂಬನೆಯ ಬದುಕನ್ನು ಕಟ್ಟಬೇಕು, ಆತ್ಮವಿಶ್ವಾಸದ ಜೀವನವನ್ನು ಮಾಡಬೇಕು, ಎಲ್ಲ ರೀತಿಯ ಶಿಕ್ಷಣ, ಆರೋಗ್ಯವನ್ನು ಪಡ್ಕೊಂಡು ಸಮಾಜಮುಖಿಯಾಗಿ ಯೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಯಶಸ್ಸಾಗಲಿ. ಮಹಿಳಾ ದಿನಾಚರಣೆ ಒಂದು ದಿನ ದಿನಾಚರಣೆ ಅಲ್ಲ, ಪ್ರತಿ ಮನೆಯ ಬದುಕು ಆರಂಭ ಆಗುವುದೇ ಆ ಮನೆಯ ಮಹಿಳೆಯ ಮಾತಿನಿಂದ. ಮಹಿಳಾ ದಿನಾಚರಣೆ ವಿಚಾರವಾಗಿ ಕೆಲವು ಮಾತುಗಳು ತಿಳಿಸ್ತೇನೆ. ಮಹಿಳಾ ದಿನಾಚರಣೆ ಅನ್ನೋದು ಹಿನ್ನೆಲೆ ಇವತ್ತು ನೆನೆದಲ್ಲ, ಕೆಲವರು ಗೊತ್ತಿರಲಿ, ಇದು 1908 ವಿಶೇಷ ಶಕ್ತಿಯನ್ನು, ಅವಕಾಶಗಳನ್ನು
ಕೊಡಬೇಕು ಅಂತ ಹೇಳ್ತಾ ಮಗನೊಮ್ಮೆ ಇಬ್ರು ಎಲ್ಲರೂ ಸಾಧಕ್ಕೆ ಮೇಲೆ ಕೂತಿದ್ದಾರೆ. ಆಚರಣೆಯ ದಿನ ಇವತ್ತಿನ ದಿವಸ ನಾವು ಈ ಆಚರಣೆಗೆ ಬರ್ಬೇಕಂತ ಹೇಳಿದ್ರೆ ನಿತ್ಯ ಬೆಳಗಾತ ಎದ್ದು ಮನೆ ಕೆಲಸಗಳನ್ನು ಮುಗಿಸಿ ಒಂದು ಚೂಡಿದಾರ ಸಿಕ್ಸ್ಕೊಂಡು ಓಡಿ ಬಂದ್ರೆ ಆಯ್ತು. ಇವತ್ತು ಹಾಗೆಲ್ಲ ಸ್ವಲ್ಪ ಅಲಂಕಾರ ಮಾಡಿ ಬರಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ ಬೇಗ ಇರಬೇಕು ಬೆಳಗಾತ ಮನೆಯಲ್ಲಿ. ನಮ್ಮ ಕೆಲಸವನ್ನು ನಾವೇ ಮಾಡಿ ಬರ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಗಂಟೆ ಬೇಗ ಎದ್ದು ನಮ್ಮ ಮನೆಯ ಕೆಲಸವನ್ನ ಮುಗಿಸಿ ನಾವು ಈ ವಿಶ್ವ ಮಹಿಳಾ ದಿನಾಚರಣೆಯ ಆಚರಣೆಗೆ ಓಡೋಡಿ ಬಂದಿದ್ದೇವೆ. ಮಹಿಳೆಯರನ್ನೆಲ್ಲ ನೋಡುವಾಗ ಖುಷಿ ಆಗ್ತದೆ. ಆದ್ರೆ ದೂರದ ಎಲ್ಲೋ ಒಂದು ಉತ್ತರದ ಒಂದು ಊರಿನಲ್ಲಿ ಜಾತಿಯ ಒಂದು ಜಗಳಕ್ಕೆ ಒಬ್ಬ ಮಹಿಳೆಯರನ್ನ ವಿವಸ್ತ್ರ ಮಾಡಿ ಮೆರವಣಿಗೆ ಮಾಡ್ತಾರಂತೆ. ಅಂಥ ಒಂದು ಕೆಟ್ಟ ಸಂಸ್ಕೃತಿಯು ನಮ್ಮಲ್ಲಿದೆ. ಅದೆಲ್ಲೋ ದೂರದಲ್ಲಿ ನಡೀತಾ ಇದೆ ಅಂತ ನಾವು ಯೋಚನೆ ಮಾಡುವಾಗ ಇಲ್ಲೇ ಪಕ್ಕದ ನನ್ನ ಉಳ್ಳಾಯಿಟ್ಟಿನ ಗ್ರಾಮದ ಒಂದು ಹಂಚಿನ ಕಾರ್ಖಾನೆಯಲ್ಲಿ ಒಂದು ಸಣ್ಣ 8 ವರ್ಷದ ಹೆಣ್ಣು ಮಗುವನ್ನ ಅಲ್ಲಿನ 3 ಜನ ಕಾರ್ಮಿಕರು ತಿಂದು ತೆಗಿ ತೋಡಿನಲ್ಲಿ ಕೊಂದು ಬಿಸಾಡ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಾವು ಇದೆಲ್ಲೋ ಇಲ್ಲೇ ಪಕ್ಕದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡುವಾಗ ನಮ್ಮನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದಲ್ಲಿ ಮೊನ್ನೆ ಮಹಿಳೆಯ ಮುಖಕ್ಕೆ ಹೆಣ್ಣು ಮಕ್ಕಳ ಮುಖಕ್ಕೆ ಆಸಿಡ್ ಅನ್ನು ಹಾಕಿ ಯಾಕೆ ಪ್ರೀತಿಯನ್ನ ನಿರಾಕರಿಸಿದ್ರು ಅಂತ ಹೇಳುವಂತ ಒಂದು ಕ್ಷುಲ್ಲಕ ಕಾರಣಕ್ಕೆ ಆಸಿಡ್ ಅನ್ನ ಎರಚಿ ಆ ಹೆಣ್ಣಿನ ಜೀವನವನ್ನು ಹಾಳು ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಂದಿದೆ ವಿಶ್ವ ಮಹಿಳಾ ದಿನಾಚರಣೆಯ ಒಂದು ಆಚರಣೆಯ ದಿನ. ನಾನು ಯಾಕೆ ಆಚರಣೆಯ ದಿನ ಅಂತ ಒತ್ತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಅಧ್ಯಕ್ಷರು ಈ ನಿಮ್ಮ ಏನು ದೂರು ಸಮಿತಿ ಅಧ್ಯಕ್ಷರು ಹೇಳಿದ ತರ ಇದು ಆಚರಣೆ ಒಂದು ದಿವಸಕ್ಕೆ ಹೋಗ್ತೇವೆ, ನಾಳೆ ಮತ್ತೆ ಆ ಭಯ ಇಂಥದ್ದೆಲ್ಲ ವಿಚಾರಗಳು ನಮ್ಮ ಸುತ್ತಮುತ್ತ ಆಗ್ತಾ ಇದೆ ನೋಡಿ. ಅದು ಭಯ ನಮ್ಮ ಮನಸ್ಸಿನಲ್ಲಿ ಕೂತಿರ್ತದೆ. ಇಂತಹ ಋಣಾತ್ಮಕ ವಿಚಾರಗಳು ಬಹಳಷ್ಟು ಇದ್ರೂ ಸಹ ಇವತ್ತು ನಮ್ಮ ಮಹಿಳೆ ಗಗನಕ್ಕೆ ಹೋಗಿದ್ದಾಳೆ. ಆಕಾಶದ ನಭೋಮಂಡಲದಲ್ಲಿ ಸುತ್ತಾಡುವಷ್ಟು ತಾಕತ್ತನ್ನು ಅವಳು ಪಡೆದಿದ್ದಾಳೆ. ನಮ್ಮ ದೇಶದ ರಾಷ್ಟ್ರಪತಿ ಆಗಿದ್ದಾಳೆ. ನಮ್ಮ ದೇಶದ ಪ್ರಥಮ ಪ್ರಜೆಯು ಮಹಿಳೆ ಆಗಿದ್ದಾಳೆ. ಇಂತಹ ಒಂದು ದೊಡ್ಡ ದೊಡ್ಡ ವಿಚಾರಗಳನ್ನು ನಾವು ಯೋಚನೆ ಮಾಡುವಾಗ ಇವತ್ತಿನ ಒಂದು ಇನ್ವೆಸ್ಟ್ ಇನ್ ವಿಮೆನ್ ಎಕ್ಸಲೆಂಟ್ ಪ್ರೋಗ್ರೆಸ್ ಅಂತ ಹೇಳಿ ಅದನ್ನ ನಾವು ನಿಮ್ಮೆಲ್ಲರಲ್ಲಿ ಕಾಣಬಹುದು. ನಮ್ಮ ಶ್ರೀಮತಿ ಸಾವಿತ್ರಿ ರಾವ್ ಅವರಲ್ಲಿ ಕಾಣ್ಬೋದು, ರಮೀಳಾ ಶೇಖರ್ ಅವರಲ್ಲಿ ಕಾಣ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅವರ ಹೆತ್ತವರು ಕೊಟ್ಟಂತಹ ಜ್ಞಾನ, ಅವರಲ್ಲಿ ಇನ್ವೆಸ್ಟ್ ಮಾಡಿದಂತಹ ಅವರಲ್ಲಿ ಜ್ಞಾನ ಕೊಟ್ಟಿರ್ಬೋದು ಅಥವಾ ಅವರಿಗೆ ಕೊಟ್ಟಂತಹ ವಿದ್ಯೆ ಇವತ್ತು ನಿಮ್ಮನ್ನ ಶ್ರೀಮತಿ ರಮೀಳಾ ಶೇಖರ್ ಅವರು ಇವತ್ತು ಎಷ್ಟೋ ಜನ ಮಹಿಳೆಯರಿಗೆ ಅಥವಾ ಮಕ್ಕಳಿಗೆ ಅವರ ಜೀವನದ ಸ್ಟ್ರೆಸ್ ಏನಿದೆ, ಅವರ ಜೀವನದಲ್ಲಿ ಏನು ಒತ್ತಡಗಳಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಅವರು ಸಾಮಾಜಿಕವಾಗಿ ತುಂಬಾ ಸಹಾಯ ಮಾಡಿದ್ದಾರೆ. ಅದೇ ರೀತಿ ಅರಳು 60ರ ಬಳಿಕ ಅರಳು ಮರಳುವಲ್ಲ ಮರಳಿ ಅರಳುತ್ತಾ ಇದ್ದೇನೆ ಅಂತ ಹೇಳಿ ತೋರಿಸುವಂತಹ ಒಂದು ಕೆಲಸವನ್ನ ಶ್ರೀಮತಿ ಸಾವಿತ್ರಿ ರಾವ್ ಅವರು ಮಾಡಿದ್ದಾರೆ. 65 ವರ್ಷದ ಮೇಲೆ ಯಕ್ಷಗಾನ ಕಲಿಯುವುದು ಅಂತ ಹೇಳಿದ್ರೆ ಬಹುಶಃ ನನ್ನ ಸ್ನೇಹಿತೆ ಹೇಳಿದ್ರು ನಾನು 60 ವರ್ಷದ ಮೇಲೆ ಯಕ್ಷಗಾನ ಕಲಿಯುವುದು ಒಳ್ಳೆದ ಅಂತ. ಆ ಥರ ನಮಗೆ ಅದಕ್ಕೆ ಏನಿದ್ರು ಮನಸ್ಸು ಬೇಕು. ಯಾವುದೇ ಒಂದು ಕೆಲಸವನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕಂತ ಹೇಳಿದ್ರೆ ಮಹಿಳೆಯಾಗಿರ್ಬೋದು ಪುರುಷರಾಗಿರ್ಬೋದು ಅದಕ್ಕೆ ನಮ್ಮ ಒಂದು ದೃಢ ಸಂಕಲ್ಪ ಬೇಕು. ಅದರ ಹಿಂದೆ ನಮ್ಮ ಮನೆಯವರ ಪ್ರೋತ್ಸಾಹ ಬೇಕು. ಅದು ತಂದೆಯಾಗಿರ್ಲಿ, ಪತಿಯಾಗಿರ್ಲಿ ಅಥವಾ ಅಣ್ಣನಾಗಿರ್ಲಿ ಅಥವಾ ನಿಮ್ಮಲ್ಲಿ ನೀವು ಉದ್ಯೋಗಕ್ಕೆ ಬಂದಾಗ ಉದ್ಯೋಗದ ಒಂದು ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿ ಯೋಗಿಯಾಗಿರ್ಲಿ, ನಿಮ್ಮ ಜೊತೆಯಲ್ಲಿರುವವರಾಗಿರ್ಲಿ ಅವರೆಲ್ಲರ ಸಹಕಾರ ಇದ್ದಲ್ಲಿ ಮಾತ್ರ ಇವತ್ತು ಒಂದು ಗಾಡಿಯ 4 ಚಕ್ರಗಳ ತರ ಎಲ್ಲರ ಸಹಕಾರ ಇದ್ರೆ ಮಾತ್ರ ಒಂದು ಯಶಸ್ವಿ ಮಹಿಳೆ ಆಗ್ಬೋದು ಅಥವಾ ಯಶಸ್ವಿ ಪುರುಷನು ಆಗ್ಬೇಕು ಅಂತ ಹೇಳಿ. ಆದ್ರೆ ಮಹಿಳೆಯ ಸಹಕಾರ ಬೇಕೇ ಬೇಕು. ಮತ್ತೆ ಕರ್ತವ್ಯವನ್ನ ಅಂತ ಈ ಒಂದು ಮಾತು ಸಾಕು. ನಮ್ಮ ಪುರಾಣದಲ್ಲಿ ನಮ್ಮ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅಂತ. ಮೈತ್ರೇಯಿ ಗಾಂಧಿ ಅಂತಹ ವಿದ್ವಾಂಸರುಗಳು ಆ ಕಾಲದಲ್ಲಿ ಅಂದರೆ ವೇದಗಳ ಕಾಲದಲ್ಲಿಯೇ ಪುರುಷರಿಗೆ ಸರಿ ಸಮಾನವಾಗಿ ಮಂತ್ರಗಳನ್ನು ಪಠಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ ಶಕ್ತಿ ಸ್ವರೂಪಿಣಿಯಾಗಿ ದೇವಿ, ಪಾರ್ವತಿ ಮುಂತಾದ ಪ್ರಕೃತಿ ಸ್ವರೂಪಿಣಿಯಾದಂತಹ ಶ್ರೀಯನ್ನು ಪೂಜನೀಯ ಸ್ಥಾನದಲ್ಲಿ ಇಟ್ಟು ಪೂಜಿಸುತ್ತಾ ಬಂದವರು ನಮ್ಮ ಹಿರಿಯರುಗಳು. ಅಷ್ಟೇ ಏಕೆ ನಮ್ಮ ದೇಶವನ್ನು ಕೂಡ ಭಾರತ ಮಾತೆ ಅಂತ ನಾವು ತಾಯಿಗೆ ಪೂಜಿಸ್ತೇವೆ. ಹರಿಯುವ ಒಂದೊಂದು ನದಿಯ ಹೆಸರು ಕೂಡ ಶ್ರೀಯ ಹೆಸರುಗಳೇ. ಈ ಎಲ್ಲದರಿಂದ ನಮಗೆ ತಿಳಿಯುವುದು ಏನಂತ ಹೇಳಿದ್ರೆ
ಹೇಳಿದ್ರೆ ಪುರಾಣ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅಂತ. ಆದರೆ ಕಾಲ ಬದಲಾದ ಹಾಗೆ ಮಧ್ಯಕಾಲಕ್ಕೆ ಬಂದ್ರೆ ಅದೇ ಪರಿಸ್ಥಿತಿ ತುಂಬಾ ಶೋಚನೀಯ ಆಗ್ತಾ ಬರುತ್ತೆ ಮಹಿಳೆಯರದ್ದು. ನಾವು ನೋಡಿರ್ಬೋದು ಪರಕೀಯರ ಒಂದು ಆಕ್ರಮಣ ನಮ್ಮ ದೇಶದ ಮೇಲೆ ಆದಾಗ ಅನೇಕ ಅನಿಷ್ಟ ಪದ್ಧತಿಗಳು, ಬಾಲ್ಯ ವಿವಾಹ ಇರ್ಬೋದು, ಸತಿ ಸಾಗಮನ ಇರ್ಬೋದು, ಬುರ್ಕಾ ಪದ್ಧತಿ ಇರ್ಬೋದು, ಅನೇಕ ಪದ್ಧತಿಗಳು ನಮ್ಮ ಮಹಿಳೆಯರ ಮೇಲೆ ತುಂಬಾ ಒಂದು ಶೋಷಣೆಯನ್ನು ಮಾಡುವ ಸಂದರ್ಭದಲ್ಲಿ ಕೂಡ ನಮ್ಮ ಗಾಂಧೀಜಿ ಇರ್ಬೋದು, ವಿವೇಕಾನಂದ ಇರ್ಬೋದು, ಇವರೆಲ್ಲ ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರಲಿಕ್ಕೆ ತುಂಬಾನೇ ಶ್ರಮವನ್ನು ವಹಿಸಿದ್ದಾರೆ. ಹಾಗಾದ್ರೆ ನೀವು ಕೇಳಬಹುದು, ಪುರಾಣ ಕಾಲದಲ್ಲಿ ಶೋಷಿತ ಮಹಿಳೆಯರು ಇರಲಿಲ್ವ ಅಂತ. ಖಂಡಿತವಾಗಿ ಇದ್ರು. ರಾಮಾಯಣದಲ್ಲಿ ಸೀತೆ, ಊರ್ಮಿಳೆ, ಅಹಲ್ಯ, ಮಹಾಭಾರತದಲ್ಲಿ ಕುಂತಿ, ದ್ರೌಪದಿ, ಯಶೋಧರೆ, ಹೀಗೆ ತುಂಬಾ ಮಂದಿ ಇದ್ರು. ಆದರೆ ಅವರೆಲ್ಲ ತಮ್ಮ ತ್ಯಾಗದ ಮೂಲಕ ತಮ್ಮ ಇವತ್ತಿಗೂ ಕೂಡ ನಮ್ಮ ಒಂದು ಚರಿತ್ರೆಯಲ್ಲಿ ಅವರ ಹೆಸರು ಉಳಿದಿದೆ. ಅದಕ್ಕೆ ಹೇಳುವುದು ಹೆಣ್ಣು ಕ್ಷಮೆಯಾಗದಿರಲಿ ಅಂತ. ಈ ಸೃಷ್ಟಿಯ ಮೂಲವೇ ಹೆಣ್ಣು. ಈಗ ಸುಭದ್ರ ಹೇಳಿದ್ರು, ಅಲ್ಲಿ ಮಹಿಳೆಯರಿಗೆ ಶೋಷಣೆ ಆಗಿದೆ, ನಾನು ಖಂಡಿತವಾಗಿ ಒಪ್ಕೊಳ್ತೇನೆ. ಆದ್ರೆ ಇನ್ನೊಂದು ಬದಿಯಲ್ಲಿ ನಾವು 2-3 ದಿವಸಗಳ ಹಿಂದೆ ನಾವು ನೋಡಿರ್ಬೋದು, ಜಲತಾಣದಲ್ಲಿ ಒಬ್ಬ ತಾಯಿ ಆ ಮಗುವನ್ನು ಕೂಡಿ ಹಾಕಿ ಆ ಮಗುವಿನ ಒಂದು ಶೋಷಣೆ ಮಾಡ್ತಾಳೆ. ಕೆಟ್ಟ ತಾಯಿ ಇರ್ಲಿಕ್ಕಿಲ್ಲ, ಕೆಟ್ಟ ಮಕ್ಕಳನ್ನು ಹುಡ್ತಾರೆ ಅಂತ ಹೇಳ್ತಾರೆ. ಅದೇ 2 ತಿಂಗಳ ಹಿಂದೆ ಒಂದು ತಾಯಿ ತನ್ನ ಮಗುವನ್ನು ತಾನೇ ಕೊಲೆ ಮಾಡ್ತಾಳೆ. ಇದು ನಮ್ಮ ಮಹಿಳಾ ಸಮುದಾಯಕ್ಕೆ ಖಂಡಿತವಾಗಿಯೂ ಒಂದು ನಾಚಿಕೆ. ನಾವೆಲ್ಲ ತಲೆ ತಗ್ಗಿಸುವಂತಹ ವಿಷಯ. ನಮಗೆ ಎಷ್ಟೇ ಸ್ನಾನಮಾನ ಸಿಕ್ಕಿದ್ರು ಕೂಡ ನಾವು ನಮ್ಮದೇ ಆದ ಕೆಲವು ಜವಾಬ್ದಾರಿ ಅಂತ ಇರ್ತದೆ. ಸಂಸಾರ ಆದ್ಮೇಲೆ ನಮ್ಮ ಮಕ್ಕಳಿಗೆ ನಾವು ತಾಯಿ ಆಗ್ಬೇಕು, ಗಂಡನಿಗೆ ಹೆಂಡತಿ ಆಗ್ಬೇಕು, ಅತ್ತೆ ಮಾವನಿಗೆ ಸೊಸೆ ಆಗ್ಬೇಕು, ಅಕ್ಕ ಆಗ್ಬೇಕು, ತಂಗಿ ಆಗ್ಬೇಕು, ಹೀಗೆ ನಾನಾ ಪಾತ್ರಗಳನ್ನು ಆ ಸ್ಥಾನಮಾನದ ಒಟ್ಟಿಗೆ ನಾವು ನಮ್ಮ ಸ್ಥಾನಮಾನಗಳನ್ನು ನಾವು ಜವಾಬ್ದಾರಿಯನ್ನು ಕೂಡ ಮರಿಬಾರ್ದು ಅಂತ ಹೇಳ್ತಾ ಒಂದು ವಿಷಯವನ್ನು ನಾನು ಹೇಳಬೇಕು. ಸ್ವಾಮಿ ವಿವೇಕಾನಂದ ಒಬ್ಬ ಕ್ರಾಂತಿಕಾರಿ ಸನ್ಯಾಸಿ. ನಮ್ಗೆಲ್ಲರಿಗೂ ಗೊತ್ತಿದೆ ಮಹಿಳೆಯರ ಒಂದು ಸ್ಥಾನಮಾನಕ್ಕಾಗಿ ಅವರು ಹೇಳ್ತಾ ಇದ್ರು, ಮಹಿಳೆಯರ ಅಭಿವೃದ್ಧಿ ಆಗದ ಹೊರತು ಈ ದೇಶದ ಅಭಿವೃದ್ಧಿಯನ್ನು ನಾವು ಕನಸಿನಲ್ಲಿ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಒಂದು ಸಲ ವಿವೇಕಾನಂದರ ಹತ್ತಿರ ಒಬ್ಬ ಸಮಾಜ ಸೇವಕ ಅನ್ನಿಸಿಕೊಂಡವರು ಒಬ್ಬ ಹೇಳ್ತಾರೆ, ಸ್ವಾಮಿ, ಮಹಿಳೆಯರ ಅಭಿವೃದ್ಧಿಗೆ ನೀವು ತುಂಬಾ ಕೆಲಸ ಮಾಡ್ತಾ ಇದ್ದೀರಿ, ಅವರ ಅಭಿವೃದ್ಧಿಗೆ ನಾನೇನು ಮಾಡ್ಲಿ ಅಂತ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ನೀವೇನು ಮಾಡಬೇಡಿ, ಸುಮ್ಮನಿದ್ದು ಬಿಡಿ. ಅವರ ಅಭಿವೃದ್ಧಿಯ ದಾರಿಯಲ್ಲಿ ನೀವು ತಡೆ ಉಂಟು ಮಾಡುವುದನ್ನು ನಿಲ್ಲಿಸಿಬಿಡಿ, ಅಡ್ಡ ಕಾಲು ಹಾಕುವುದನ್ನು ನೀವು ನಿಲ್ಲಿಸಿಬಿಡಿ. ಅವರ ಅಭಿವೃದ್ಧಿಯನ್ನು ಅವರೇ ಮಾಡಿಕೊಡ್ತಾರೆ ಅಂತ. ಮಹಿಳಾ ದಿನಾಚರಣೆ ಕೇವಲ ಇವತ್ತು ನಾಳೆಗೆ ಸೀಮಿತವಾಗದೆ ಮುಂದೆಂದೂ ಇರಬೇಕೆಂದು ಬಯಸುವ ನಾವೆಲ್ಲರೂ ಇವತ್ತು ಇಲ್ಲಿ ಒಂದುಗೂಡಿದ್ದೇವೆ. ನಾವು ಮನೆಯಲ್ಲಿ ತಾಯಿಯಾಗಿ, ತಂಗಿಯಾಗಿ, ಸಹೋದರಿಯಾಗಿ ಎಲ್ಲ ರೀತಿಯಲ್ಲಿ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾ ಸಾಧನೆಯನ್ನ ಕರ್ತವನ್ನು ನಮಗೆ ಎಲ್ಲರೂ ಸಮಾಜ ನಮಗೆ ಕಟ್ತದೆ. ಸಾಧನೆಯಿಂದ ನಾವು ಖಂಡಿತ ಮಾಡಲಿಕ್ಕೆ ಹೋಗಿರುವುದಿಲ್ಲ. ಸಾಧನೆ ನಮ್ಮ ಮಹಿಳೆಯರಿಗೆ ಖಂಡಿತ ನಾವು ಸಾಧನೆ ಮಾಡ್ತೇವೆ ಅಥವಾ ನಾವೇನಾದರೂ ಸಾಧಿಸ್ತೇವೆ ಅಂತ ಖಂಡಿತ ಹೋಗುವುದಿಲ್ಲ. ನಮ್ಮಲ್ಲಿ ಯಾವುದೇ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಸಂಪೂರ್ಣವಾಗಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅದಕ್ಕೆ ನ್ಯಾಯವನ್ನು ಒದಗಿಸ್ತಾ ಮುನ್ನಡೆಯುವಾಗ ಅದು ಸಾಧನೆಯ ರೂಪವಾಗಿ ಬದಲಾಗುತ್ತದೆ. ನಾವು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ವಿನಃ ಅವರಿಂದ ಅಪಪ್ರಚಾರಕ್ಕೆ ಒಳಗಾಗಬಾರದು. ಯಾಕೆಂದ್ರೆ ನಾವು ಮಾದರಿಯಾಗುವುದು ಮೊದಲು ನಮ್ಮ ಮಕ್ಕಳಿಗೆ ನಾವು ಮಾದರಿಯಾಗಬೇಕು. ಪ್ರತಿಯೊಬ್ಬ ತಾಯಿಯೂ ಹಾಗೆ ಅಲ್ಲ, ನಮ್ಮ ತಂದೆ ತಾಯಿಯವರು ನಮಗೆ ಯಾವ ರೀತಿ ಮಾದರಿ ಆಗಿದ್ದಾರೆ ಅದೇ ರೀತಿ ನಾವು ಕೂಡ ನಮ್ಮ ಮನೆಯವರಿಗೆ ಮಾದರಿಯಾಗುತ್ತಾ ಹೋದಂತೆ ಸಮಾಜದಲ್ಲೂ ಕೂಡ ಮಾದರಿಯಾಗುವುದಕ್ಕೆ ಯಾವ ಕಲ್ಮಶವೂ ಇರುವುದಿಲ್ಲ. ನಾವು ಸಹೋದರಿಯಾಗಿ ಅಲ್ಲದೆ ಒಬ್ಬರು ಇರುವಾಗ ನಮ್ಮಲ್ಲಿ ಹೇಳುವಾಗ ಏನಂದ್ರೆ ಮಹಿಳೆಯವರಿಗೆ ಒಂದು ಸ್ವಲ್ಪ ಅಸೂಯೆ ಜಾಸ್ತಿ. ಖಂಡಿತ ಅಸೂಯೆ ಅಲ್ಲ, ಅವರಿಗೆ ಕಾಂಪಿಟೇಟರ್ ಕೂಡ ಅಲ್ಲ. ಅವರು ಏನು ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತಾರೆ, ಅವರು ಮಾಡ್ತಾರೆ. ನಮ್ಗೆ ಯಾಕೆ ಆಗುತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಮುನ್ನಡೆದಿದ್ದರಿಂದ ಇವತ್ತು ಪ್ರತಿಯೊಂದು ರಂಗದಲ್ಲೂ ಮಹಿಳೆ ಕಾಣಸಿಗ್ತಾರೆ. ಅದರೊಂದಿಗೆ ಸರ್ವರ ಪ್ರೋತ್ಸಾಹ ಕೂಡ ನಮಗೆ ಸಿಕ್ಕಿದೆ. ನಿಮಗೆಲ್ಲರಿಗೂ ಇನ್ನಷ್ಟು ಆ ಶಕ್ತಿಯನ್ನು ದೇವರು ಕೊಟ್ಟು ಇನ್ನಷ್ಟು ನೀವು ಈ ಒಕ್ಕೂಟದಲ್ಲಿ
ಅನ್ನೋದಿಷ್ಟ ನನ್ನ 2 ಮಾತು ಮುಗಿಸ್ತು. ನನಗೆ ನಿಜವಾಗಿಯೂ ನಾನು ಮಹಿಳೆ ಅಂತ ಹೇಳೋದಕ್ಕೆ ನಿಜವಾಗಿ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಮಹಿಳೆಯನ್ನು ಶೋಷಣೆಯನ್ನು ನೋಡ್ತಾ ಬಂದಾಗೆ ಈಗಾಗಲೇ ಮೇಡಮ್ ಅವರು ಹೇಳಿದರು, ಪುರಾತನ ಕಾಲದಿಂದಲೂ ಈಗಿನವರೆಗೆ ಮಹಿಳೆಯರಿಗಿರುವಂತಹ ಮೇಲೆ ಇರುವಂತಹ ಒಂದು ಅಸಹಾಯ ಭಾವನೆಯಿಂದ ನೋಡುವಂಥದ್ದು. ಮಹಿಳೆ ಅಂತ ಹೇಳಿದ ಕೂಡಲೇ ಅವಳಿಗೊಂದು ಸಂಸ್ಕಾರ, ಅವಳನ್ನು ಪ್ರೀತಿ ಭಾವನೆಯಿಂದಲೂ ನೋಡೋದಿಲ್ಲ. ಅಯ್ಯೋ ಅವಳು ತ್ರಿವೇಣಿಯಾ, ಹಾಗೆ ಅವಳಷ್ಟೇ, ಹಾಗೆ ಇರಬಾರ್ದು. ತ್ರಿವೇಣಿ ಅಂತ ಹೇಳಿದ ಕೂಡಲೇ ಅವಳಿಗೆ ಒಂದು ಸ್ಥಾನಮಾನ ಇರಬೇಕು. ತ್ರಿವೇಣಿ ಅಂತ ಹೇಳಿದ ಕೂಡಲೇ ಅವಳಿಗೆ ಗೌರವ ರೂಪ ಇರಬೇಕು. ನಾವು ಎಲ್ಲರೂ ಮಹಿಳೆಗಳು. ಇಲ್ಲಿ ಇರುವಂತಹ ಸಾಧಕಿಯರಿದ್ದಾರೆ. ಮೇಡಮ್ ಅವರು 60ರ ವರ್ಷದಲ್ಲಿ ಯಕ್ಷಗಾನವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಅವರಿಗೆ ಸಪೋರ್ಟ್ ಮಾಡಿದಂತಹ ಅವರ ಧರ್ಮ ಪತಿಯವರಿದ್ದಾರೆ. ಆ ಧರ್ಮ ಪತಿಯವರ ಕಾರಣದಿಂದಾಗಿ ಅವರು ಈ ಒಂದು ಬೆಳವಣಿಗೆಗೆ ಅವರು ಬಂದಿದ್ದಾರೆ. ಹಾಗೆ ಜನಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ನಮ್ಮಲ್ಲಿ ಒಂದು ಶಕ್ತಿ ಇದೆ. ನಾವು ಎಲ್ಲರೂ ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವಿ ಮಹಾತ್ಮೆಯ ಒಂದು ಸ್ತೋತ್ರವನ್ನು ಓದ್ತೇವೆ. ಆ ದೇವಿ ಮಹಾತ್ಮೆಯ ಒಂದು ಸ್ತೋತ್ರದಲ್ಲಿ ಮಹಿಳೆಗೆ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಹೇಳ್ತೇವೆ. ಯಾ ದೇವಿ ಸರ್ವಭೂತೇಶು ದಯಾ ರೂಪೇಣ ಅಂತ ಹೇಳ್ತೇವೆ. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೇವೆ. ಇದೆಲ್ಲ ಒಂದು ಮಹಿಳೆಯರಿಗಿದೆ. ನಾವು ಲಕ್ಷ್ಮಿಯಾಗಿ, ನಾವು ಒಂದು ದಯಾ ರೂಪಿಣಿಯಾಗಿ, ಅದೇ ರೀತಿಯಲ್ಲಿ ಒಂದು ಮಗುವಿನ ಜನ್ಮ ಕೊಟ್ಟ ನಂತರದಿಂದ ಆ ಮಗುವಿನ ಲಾಲನೆ ಪಾಲನೆಯಲ್ಲಿ ಕೂಡ ನಾವು ಒಂದು ಪಾತ್ರವನ್ನು ವಹಿಸ್ತೇವೆ. ಈಗಿನ ಒಂದು 10 ವರ್ಷದಿಂದ ನಾವೆಲ್ಲ ಹೆಣ್ಣುಮಕ್ಕಳು ಕೆಲಸದ ಕಡೆಗೆ, ಕೆಲಸದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮನೆ ಮಟ್ಟದಲ್ಲಿ ನಾವು ಸ್ವಲ್ಪ ಹಿಂಜರಿತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಮೊದಲು ನಾವು ತುಂಬು ಕುಟುಂಬದಲ್ಲಿದ್ದೆವು. ಅಂದರೆ ದೊಡ್ಡಪ್ಪ ಅಥವಾ ಅಣ್ಣ, ದೊಡ್ಡ ನಮ್ಮ ಭಾವಂದಿರ ಜೊತೆ ಎಲ್ಲ ಇರ್ತಿದ್ವು. ಆದ್ರೆ ಈಗಲ್ಲ. ಈಗ ಒಳ್ಳೆ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಂದರೆ ಒಂದು ಸಿಂಗಲ್ ಫ್ಯಾಮಿಲಿ ಆಗಿದೆ. ಈ ಸಿಂಗಲ್ ಫ್ಯಾಮಿಲಿ ಇರುವಾಗ ಗಂಡ ಹೆಂಡತಿ ಇಬ್ಬರು ಕೂಡ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೇವೆ. ಈ ಮಗು ಶಾಲೆಯಿಂದ ಬಂದ ಮೇಲೆ ಏನು ಮಾಡ್ತಾ ಇದೆ, ಯಾವ ಸ್ನೇಹಿತರ ಜೊತೆ ಸೇರ್ತಾ ಇದೆ ಅಂತ ಗಮನಿಸುವಷ್ಟು ಪುರ್ಸೋತು ನಮಗೆ ಇಲ್ಲ. ರಾತ್ರಿ 8:00ವರೆಗೆ ನಾವು ಮನೆಗೆ ಬರ್ತೇವೆ. ಮನೆಯ ಅಡಿಗೆಯಲ್ಲಿ ನಾವು ಕೂತ್ಕೊಂಡು ಬಿಡ್ತೇವೆ. ಮಗುವಿನ ಕಡೆ ನಾವು ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಏನಾಗುತ್ತೆ, ನಮ್ಮ ಗೋಲ್ ಇರೋದು ಮಗು ನೀನು ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ನೀನು ಇಂಜಿನಿಯರಿಂಗ್ ಆಗಬೇಕು, ನೀನು ಮೆಡಿಕಲ್ ಸೀಟ್ ತಗೊಳ್ಬೇಕು, ನೀನೊಂದು IAS ಆಗಬೇಕು, IPS ಆಗಬೇಕು. ಅಷ್ಟೇ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೇವೆ. ಅವರ ವಿದ್ಯಾ ಪಾಠ ಪುಸ್ತಕಕ್ಕೆ ಮಾತ್ರ ಒತ್ತು ನೀಡ್ತಾ ಇದ್ದೇವೆ. ಆದರೆ ನಾವು ಯಾರು ಸಂಸ್ಕಾರದ ಬಗ್ಗೆ ಒತ್ತು ನೀಡ್ತಾ ಇಲ್ಲ. ಮನೆಯೇ ತಾಯಿ ಮೊದಲ ಗುರು. ನಾವುಗಳು ನಮಗೆ ನಾವು ಹೇಳ್ತಾ ಇದ್ದೇವೆ, ನಾವು ಮನೆಯ ಮೊದಲ ಗುರು ಅಂತ. ನಾವು ಎಷ್ಟೋ ಮಟ್ಟಿಗೆ ಆ ಗುರುವಿನ ಸ್ಥಾನದಲ್ಲಿದ್ದು ಮಗುವನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಮಗುವಿಗೆ ಒಂದು ಪ್ರಾಯ ಆದ ಕೂಡ ಅಂಗನವಾಡಿ ಕಳಿಸ್ತಾ ಇದ್ದೇವೆ. ಅಂಗನವಾಡಿಯ ಚಟುವಟಿಕೆ ಮುಗಿಸಿದ ನಂತರ ನಾವು ಅವರಿಗೆ ಶಾಲೆಗೆ ಬಿಡ್ತಾ ಇದ್ದೇವೆ. ಶಾಲೆಯಿಂದ ಹೈಸ್ಕೂಲ್ ಹೋಗ್ತಾರೆ, ಹೈಸ್ಕೂಲಿಂದ ಕಾಲೇಜ್ ಮೆಟ್ಲಾಗ್ತಾರೆ. ಕಾಲೇಜ್ ಮೆಟ್ಟಲ್ಲಿ ಹತ್ತಿದಾಗ ಮಕ್ಕಳು ನೋಡುವಂಥ ವಿವಿಧಮಯವಾದ ಬಣ್ಣದ ಜಗತ್ತು. ಈ ಬಣ್ಣದ ಜಗತ್ತಲ್ಲಿ, ಈ ಬಣ್ಣದ ಜಗತ್ತು ನೋಡುವ ಪೂರ್ವದಲ್ಲಿ ನಾವು ಮಕ್ಕಳಿಗೆ ಡೂಸ್ ಆ್ಯಂಡ್ ಡು ನಾಟ್ಸ್ ಅಂತ ಹೇಳಿಕೊಡ್ಬೇಕಾಗುತ್ತೆ. ಡೂಸ್ ಆ್ಯಂಡ್ ಡು ನಾಟ್ಸ್ ಅಂತ ಹೇಳಿಕೊಟ್ಟಾಗ ಮಾತ್ರ ಯೋಗಿನ ರೀತಿಯಲ್ಲಿ ಒಂದು ಮಗುವಿನ ಮೇಲೆ ಆಸಿಡ್ ಹಚ್ಚುವಂಥ ಪರಿಸ್ಥಿತಿ ಬರೋದಿಲ್ಲ. ನಾವು ಅದನ್ನು ನೋಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಾವುಗಳೇ. ಯಾರಲ್ಲಿ ತಪ್ಪು ತಿಳ್ಕೊಳ್ಬೇಡಿ. ಯಾಕಂದರೆ ನಾನು ಮಹಿಳೆಯಾಗಿ ನಮ್ಮನ್ನು ನಾವು ಘೋಷಿಸ್ತಾ ಇದ್ದೇನೆ ಅಂತ ಹೇಳೋದಲ್ಲ, ಇಲ್ಲಿ ನಮ್ಮ ಒಂದು ಕರ್ತವ್ಯವನ್ನು ನೆನಪಿಸ್ತಾ ಇದ್ದೇನೆ ನಿಮ್ಮ ಮುಂದೆ. ನಮ್ಮ ಕರ್ತವ್ಯವೇನು? ಬರೀ ಹಣ ಸಂಪಾದನೆ ಮಾಡೋದು, ಇಲ್ಲಿ ಒಕ್ಕೂಟದಲ್ಲಿ ನಾನು ದುಡಿತಾ ಇದ್ದೇನೆ, ಹೋಗ್ಬಿಟ್ಟು ನನ್ನ ಒಂದು ಆರ್ಥಿಕ ಬದುಕನ್ನು ನಡೆಸ್ತಾ ಇದ್ದೇನೆ ಅಲ್ಲ. ನನ್ನದೇ ಆದಂಥ ಒಂದು ತುಂಬು ಕುಟುಂಬದಲ್ಲಿ ನನ್ನ ಜವಾಬ್ದಾರಿ ಏನಿದೆ ಅಂತ ನಾವು ಒಂದು ತಿಳ್ಕೊಳ್ಬೇಕಾಗುತ್ತೆ. ಸೊ ಎಲ್ಲ ಹೆಣ್ಮಕ್ಕಳಿಗೆ ನಾನು ಒಂದು ಹೇಳ್ತಿದ್ದೇನೆ, ಇನ್ನು ಮುಂದೆ ಯೋಜನೆಯಿಂದ ಎಚ್ಚೆತ್ತುಕೊಳ್ಳಿ. ನಿಮ್ಮ ಮನೆಯ ಮಗುವನ್ನು ಒಂದು ಪ್ರಜೆಯ ಮಟ್ಟಕ್ಕೆ ನೀವು ತರಬೇಕಾದ್ರೆ ಅದರ ಹಿಂದೆ ಇರಿ. ಮಗು ಶಾಲೆ ಮುಗಿಸಿ ಬಂದ ಕೂಡಲೇ ಆ ಮಗುವಿನ ಬ್ಯಾಗನ್ನು ಚೆಕ್ ಮಾಡಿ. ಇದು ಏನಂತ ಹೇಳಿದ್ರೆ ನಾನು ನನ್ನ ಮಗನಿಗೆ ಮಾಡಿದ್ದೇನೆ. ನನ್ನ ಮಗ 8ನೇ ಕ್ಲಾಸಿಗೆ ಹೋಗ್ತಿರ್ಬೇಕಾದ್ರೆ ನನ್ನ ಪರಿಸರದಲ್ಲಿದ್ದದ ಎಲ್ಲ ಗಾಂಜಾ, ಡ್ರಗ್ಸ್ ಈ ಥರ ಮಾರುವಂಥ ಚಟುವಟಿಕೆಗಳಿತ್ತು. ಆ ಸ್ಕೂಲಲ್ಲಿ ಕೆಲವು ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಇದ್ದರು.
ನಾನು ಪ್ರತಿ ಸಂಜೆ ನಾನು ಆಫೀಸಿಂದ ಮನೆ ಹೋಗ್ಬೇಕಾದ್ರೆ 8 ಗಂಟೆ ಮೇಲೇನೆ ಕಳೀತು. ನಾನು ಯಾವತ್ತು 8 ಗಂಟೆ ಮೊದಲು ಹೋಗ್ತಿರ್ಲಿಲ್ಲ. ಈ ಒಂದು ಇಲೆಕ್ಷನ್ ಸಂದರ್ಭದಲ್ಲಿ ಹೇಳಬೇಕಾದ್ರೆ ನಾನೀಗ ಮನೆಗೆ 5:30ಗೆ 6 ಗಂಟೆಗೆ ಮುಟ್ತಾ ಇದ್ದೇನೆ. ನಾನಿದ್ದಾರೆ 5:30 6 ಗಂಟೆ ನನ್ನ ಮನೆ ಮುಖ ನೋಡಿದವಳಲ್ಲ, 8 ಗಂಟೆ ಮೇಲೇನೆ ನನ್ನ ಮನೆ ಮುಖ ನೋಡಿದವಳು. ಸೊ ನನ್ನ ಮಗನ ಪುಸ್ತಕಗಳನ್ನು ಚೆಕ್ ಮಾಡ್ತಿದ್ದೆ, ಆದರೆ ಅವನಿಗೆ ಗೊತ್ತಿತ್ತು, ಅವನ ಎದುರಲ್ಲೇ ಚೆಕ್ ಮಾಡ್ತಿದ್ದೆ. ಕೇಳುವವನು, ಯಾಕೆ ಮಮ್ಮಿ ನೀನು ನನ್ನ ಪುಸ್ತಕ ಚೆಕ್ ಮಾಡ್ತಾ ಇದೆಯಾ ಕೇಳುವವನು. ಏನಿಲ್ಲ ಮಗ, ನೀನು ಏನಾದ್ರು ಡಸ್ಟ್ ಏನಾರು ಇಟ್ಟಿದ್ಯಾ ಅಥವಾ ಪೆನ್ಸಿಲ್ ಶಾರ್ಪನ್ ಮಾಡಿದ ಕಸಗಳನ್ನು ಅದನ್ನು ಇಟ್ಟಿದ್ಯಾ ಅದನ್ನು ನೋಡ್ತಾ ಇದ್ದೇನೆ. ಯಾಕಂದರೆ ನಾನು ಚೆಕ್ ಮಾಡ್ತಿರೋದು ಬೇರೆ, ಏನಾದರೂ ಒಂದು ಸಣ್ಣ ಪೇಪರಲ್ಲಿ ಏನಾದ್ರು ಪೌಡ್ರ್ ಇದೆಯಾ ಅಥವಾ ಏನಾದರೂ ವಸ್ತುಗಳು, ಅಂದರೆ ಮಕ್ಕಳು, ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ನಾವು ಅದನ್ನು ನೋಡಬೇಕು. ನಾವು ಹೇಳ್ತೇವೆ ಹೆಣ್ಮಕ್ಳು ಡ್ರಿಂಕ್ಸ್ ಮಾಡ್ತಾರೆ ಅಥವಾ ಮಕ್ಕಳು ಡ್ರಗ್ಸ್ ತಗೊಳ್ತಾರೆ ಅಂತ. ಇದಕ್ಕೆ ನಾವೇ ನಮ್ಮ ಮನೆಯಲ್ಲಿ ನಾವೇ ನೋಡೋದಿಲ್ಲ. ಮಕ್ಕಳು ಯಾಕೆ ಹಣ ತಗೊಂಡು ಹೋಗ್ತಾರೆ? ನಮ್ಗೆ ಎಷ್ಟು ಬೇಕು, ಮಕ್ಕಳಿಗೆ ಆಸೆ ಆಗ್ತದಪ್ಪ, ಒಂದು ಐಸ್ ಕ್ಯಾಂಡಿ ತಿನ್ನಲಿಕ್ಕೆ ಅಥವಾ ಸಮೋಸ ತಿನ್ನಲಿಕ್ಕೆ ಎಲ್ಲ ಆಸೆ ಆಗ್ತದೆ, ಅದರಲ್ಲಿ ಇರುವಂಥದ್ದೇ. ಆದರೆ ನೀವು ಮಕ್ಕಳ ಕೈಗೆ ಹಣವನ್ನು ಕೊಡುವಾಗ ಬಸ್ಸಿಗೆ ಎಷ್ಟಾಗುತ್ತೆ, ಓಕೆ ಅವನ ಐಸ್ ಕ್ಯಾಂಡಿಗೆ ಎಷ್ಟಾಗುತ್ತೆ ಅಷ್ಟು ಬಿಟ್ಟು ಅದಕ್ಕಿಂತ 1 ರೂಪಾಯಿನೂ ಜಾಸ್ತಿ ಕೊಡಬೇಡಿ. ಯಾಕೆ ನಿಮ್ಮ ಮಕ್ಕಳನ್ನು ನೀವೇ ಕಳ್ಕೊಳ್ತೀರಿ. ಆದ ಕಾರಣ ಯೋದಿನ ಈ ಒಂದು ಮಹಿಳಾ ದಿನಾಚರಣೆಯ ಅಂಗದ ದಿನವೊಂದು ಎಲ್ರಿಗೂ ನಾನು ಇದೊಂದೇ ಹೇಳ್ತಾ ಇದ್ದೇನೆ, ನಿಮ್ಮ ಮನೆಯ ಮಕ್ಕಳ ಎಲ್ಲ ಬ್ಯಾಗುಗಳನ್ನು ಚೆಕ್ ಮಾಡಿ, ಯಾವುದಾದ್ರೂ ಒಂದು ಸಣ್ಣ ಡಸ್ಟಿನ ಅಂಶಗಳು ಒಂದು ಪೇಪರ್ ಪುಟದಲ್ಲಿದ್ದರು ಅದನ್ನು ನೀವು ನೋಡ್ಕೊಳ್ಳಿ. ಅದನ್ನು ಕರೆದು ಅವನಿಗೆ ಸುಮ್ಮನೆ ಅವನು ಕೂರಿಸಿ, ಏನು ಮಗ ಇದು ಏನು ಅಂತ ಕೇಳಿ. ಆಗ ನಿಮಗೆ ನೀವು ನಿಮ್ಮ ಮಕ್ಕಳೊಟ್ಟಿಗೆ ಒಂದು 8ನೇ ಕ್ಲಾಸಿಗೆ ಬಂದ ನಂತರ ನೀವು ನಿಮ್ಮ ಮಕ್ಕಳ ಜೊತೆ ತಾಯಿಯಾಗಿರಬೇಡಿ, ಸ್ನೇಹಿತೆಯಾಗಿದ್ದಾಗ ಆ ಮಗು ನಿಮ್ಮ ಹತ್ರ ಎಲ್ಲ ವಿಚಾರವನ್ನು ಓಪನ್ ಆಗಿ ಹೇಳಲಿಕ್ಕೆ ಶುರು ಮಾಡ್ತೇನೆ. ಈ ಬರ್ತಾರೆ ಕುಲ್ಯ ಓದಿ ಅಂತ ಹೇಳಿದ್ರೆ ಆ ಮಗು ನಿಮ್ಮ ಹತ್ರ ಬರುವುದಿಲ್ಲ. ಸೊ ನಿಮ್ಮ ಮಗುವನ್ನು ನೀವು ಒಂದು ಚೌಕಟ್ಟಿನಲ್ಲಿಟ್ಟು ನಿಮ್ಮ ಸಂಸ್ಕಾರವನ್ನು ಕಲಿಸ್ಬೇಕಾದ್ರೆ ನೀವು ಅದಕ್ಕೆ ಒಂದು ಬುನಾದಿ ಹಾಕಬೇಕಾಗುತ್ತೆ. ಇವತ್ತಿನಿಂದ ಎಲ್ಲ ತಾಯಂದಿರು ನಿಮ್ಮ ಮನೆಯ ಜವಾಬ್ದಾರಿ ವಹಿಸಿ ನಿಮ್ಮ ಮಗುವನ್ನು ನೀವೇ ರಕ್ಷಣೆ ಮಾಡಬೇಕು. ಯಾವುದೇ ಒಂದು ಪರಿಸ್ಥಿತಿಗೆ ದಾರಿಗೆ ತೋರಿಸದೆ ಅದನ್ನು ಕಾಪಾಡುವಂತಹ ದೊಡ್ಡ ಜವಾಬ್ದಾರಿ ನಮ್ಮದಾಗಿದೆ.